ಕಳೆದ 4 ದಿನಗಳ ಹಿಂದೆ ನಾಪತ್ತೆಯಾಗಿದ್ದ ಕಡೇಶ್ವಾಲ್ಯದ ಹೇಮಂತ್ ಎಂಬವನ ಪತ್ತೆಗಾಗಿ ಈಶ್ವರ ಮಲ್ಪೆ ಅವರ ತಂಡ ಹಾಗೂ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ತಂಡವು ಬಂಟ್ವಾಳಕ್ಕೆ ಆಗಮಿಸಿ ನೇತ್ರಾವತಿ ನದಿ ತೀರದಲ್ಲಿ ಶೋಧ ಕಾರ್ಯ ನಡೆಸುತ್ತಿದೆ. ಜಕ್ರಿಬೆಟ್ಟುವಿನಲ್ಲಿ ದ್ವಿಚಕ್ರ ವಾಹನವಿಟ್ಟು ಅದರಲ್ಲಿ ಮೊಬೈಲ್ ಬಿಟ್ಟು ಜುಲೈ 27ರಂದು ಹೇಮಂತ್ ನಾಪತ್ತೆಯಾಗಿದ್ದ. ನೇತ್ರಾವತಿ ನದಿಯ ಬದಿಯಲ್ಲಿ ವಾಹನವಿಟ್ಟು ನಾಪತ್ತೆಯಾಗಿದ್ದ ಕಾರಣಕ್ಕಾಗಿ ಮಂಗಳವಾರ ಸ್ಥಳೀಯ ಮುಳುಗು ತಜ್ಞರು ಹಾಗೂ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಹಾಗೂ ನಗರ ಗ್ರಾಮಾಂತರ ಪೊಲೀಸರ ತಂಡ ಹುಡುಕಾಟ ನಡೆಸಿತ್ತು. ಬಳಿಕ ಶೋಧ ಕಾರ್ಯ ಮುಂದುವರಿದು 3 ದಿನವೂ ಸಿಗದ ಕಾರಣಕ್ಕಾಗಿ ಮುಳುಗು ತಜ್ಞ ಈಶ್ವರ ಮಲ್ಪೆ ಹಾಗೂ ವಿಪತ್ತು ನಿರ್ವಹಣಾ ತಂಡ ಮತ್ತು ಅಗ್ನಿಶಾಮಕ ದಳದವರು ಜುಲೈ 31 ಗುರುವಾರ ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೆ ನಡೆದ ಶೋಧ ಕಾರ್ಯದಲ್ಲಿ ಯಾವುದೇ ಸುಳಿವು ಸಿಕ್ಕಿಲ್ಲ. ಎಲ್ರಿಗೂ ನಮಸ್ಕಾರ. ನಮ್ಮ ಬಂಟ್ವಾಳ ತಾಲೂಕಿನಲ್ಲಿ ಹೋಗ್ಬಿಟ್ಟು ಜಕ್ರಿಬೆಟ್ಟು ಗೇಟ್ ಹತ್ರ ಹೇಮಂತ್ ಅವರು ಇವತ್ತಿಗೆ 4 ದಿನ ಆಯಿತು ಕಾಣೆಯಾಗಿ. ಯಾಕೆಂದರೆ ಅವರು ನೀರಿಗೆ ಬಿದ್ದಿದ್ರಂತ ಶಂಕೆಯಲ್ಲಿದ್ದೇವೆ. ಯಾಕೆಂದರೆ CC ಕ್ಯಾಮರಾ ಫುಟೇಜ್ ಇಲ್ಲ. ಆದರೆ ಅವರು ಬೈಕ್ ಅಲ್ಲೇ ಇದೆ. ಆದರೆ ಅವರು ನೀರಿಗೆ ಬಿದ್ದಿದ್ರಾ ಇಲ್ಲ ಅಂತ ಸರಿಗಟ್ಟಿಲ್ಲ. ಆದರೆ ಸುಮಾರು ನಾವು ಇವತ್ತು ಇವರು 3 ದಿವಸದಿಂದ ಫೈರ್ ಬ್ರಿಗೇಡ್ ಅವರು ಹುಡುಕ್ತಾ ಇದ್ದಾರೆ. ಆದರೆ ನಾವು ಇವತ್ತು ನಮ್ಮ ಟೀಮ್ ಸಹ ಬಂದಿದೆ ಹಾಗೂ ಸ್ಥಳೀಯರಾದ ನಿಸಾರ್ ಅವರು ಸಹ ಅವ್ರ ಜೊತೆಗೆ 3 ದಿನ ಹುಡುಕ್ತಾ ಇದ್ದಾರೆ. ಆದರೆ ಸುಮಾರು ಇಲ್ಲಿ ತುಂಬ ಗೇಟ್ ತನಕ ಸಹ 2 ಸೈಡ್ ಸಹ ನಾವು ನೋಡಿದ್ದೇವೆ. ಆದರೆ ಎಲ್ಲಿ ಸಹ ದೇಹ ಕಂಡು ಬರಲಿಲ್ಲ. ಆದರೆ ನಾವು ಹೇಳೋದು ಇಷ್ಟೇ, ಅವರು ಎಲ್ಲಾದರೂ ಇದ್ದರೆ ಜೀವಂತವಾಗಿದ್ದರೆ ಖಂಡಿತವಾಗಿ ಮನೆಗೆ ಬರಲಿ. ಆದರೆ ಅವರು ಎಲ್ಲಾದರೂ ನೀರಿಗೆ ಬಿದ್ದಿದ್ದರೆ ಆ ದೇಹ ಆದಷ್ಟು ಬೇಗ ಸಿಗಲಿ ಅಂತ ನಾವು ದೇವರೆಲ್ಲ ಪ್ರಾರ್ಥನೆ ಮಾಡ್ಕೊಳ್ಳುವ. ಹಾಗೂ ಆ ಮನೆಯವರಿಗೆ ದುಃಖ ಸಹಿಸಿಕೊಳ್ಳುವ ಶಕ್ತಿ ಕೊಡಲಿ ಅಂತ ಹೇಳ್ಬೋದು. ಆದರೆ ಎಲ್ರಿಗೂ ಒಂದು ಮಾತು ಹೇಳ್ತೀನಿ, ಆದಷ್ಟು ಯುವಜನತೆ ಯುವ ಪೀಳಿಗೆ ಆದಷ್ಟು ಆತ್ಮಹತ್ಯೆಯನ್ನು ಮಾಡ್ಕೊಳ್ಬೇಡಿ. ಯಾಕೆಂದರೆ ಈ ದಿನ ಇಂಥ ಜಾಸ್ತಿ ಆಗ್ತಾ ಉಂಟು. ಆದಷ್ಟು ಒಂದು ಸಲ ಹೋದ ಪ್ರಾಣ ಮತ್ತೊಂದು ಸಲ ಬರಲ್ಲ. ಆದಷ್ಟು ಜಾಗರೂಕತೆಯಿಂದಿದ್ದು ನೀವು ಇದ್ದು ಜಯಿಸ್ಕೊಳ್ಬೇಕು. ಅಷ್ಟೇ ಮಾಡಿ. ಆದಷ್ಟು ಆತ್ಮಹತ್ಯೆ ಮಾಡ್ಕೊಳ್ಬೇಡಿ, ನೀರಿಗೆ ಯಾರು ಆರಬೇಡಿ ಅಂತ ಎಲ್ರಿಗೂ. ಆದರೂ ಸಹ ಇನ್ನು ಮತ್ತೆ ಯಡಿಯೂರಪ್ಪ ಅವ್ರದ್ದು ಮತ್ತೆ 2 ಬೋಟ್ ಬಂದಿದೆ. ಅದು ನಾವು ತುಂಬೆ ಗೇಟಿಂದ ಕೆಳಗಡೆ ಉಂಟು ಹುಡುಕಾಡಲಿಕ್ಕೆ. ನಾವು ಸಹ ಈಗ ಮಧ್ಯಾಹ್ನದಿಂದ ಮತ್ತೆ ಆ ತುಂಬೆ ಗೇಟಿಂದ ಮತ್ತೆ ನಾವು ಹುಡುಕಾಡಲಿಕ್ಕೆ ಸಂಜೆ ತನಕ ಪ್ರಯತ್ನ ಮಾಡ್ತೇವೆ. ಖಂಡಿತವಾಗಿಯೂ ನೀರಿಗೆ ಬಿದ್ದಿದ್ದರೆ ನಾವು ಹುಡುಕಲು ನಮ್ಮ ಸತ ಪ್ರಯತ್ನವನ್ನು ನಾವು ಖಂಡಿತವಾಗಿ ನಮ್ಮ ಫೈರ್ ಬ್ರಿಗೇಡ್ ಅವರು ಹರೀಶ್ ಅವರೊಟ್ಟಿಗೆ ಮಾಡ್ತಾಯಿದ್ದೇವೆ. ಈ ಪಾರ್ಟಿ ಈಗ 4ನೇ ದಿವಸ ಬರ್ತಾ ಇದೆ. ಎಲ್ಲ ಚೆಕ್ ಮಾಡ್ತೇವೆ. ನಮ್ಮ ಈಶ್ವರ ಮಲ್ಪೆ ಜೊತೆ ನಾವು ಅವ್ರ ಜೊತೆ ಕೈ ಜೋಡಿಸಿ ನಾವು ವರ್ಕ್ ಮಾಡ್ತಾಯಿದ್ದೇವೆ. ಅದೇ ಈಗ ಮಧ್ಯಾಹ್ನ ಮೇಲಿಂದ ನಾವು ತುಂಬೆಯಿಂದ ಆ ಕಡೆಯಿಂದ ನಾವು ಯಡಿಯೂರಪ್ಪ ಅವ್ರ ಜೊತೆ ಸೇರಿ ನಾವು ಪುನಃ ಕಾರ್ಯಾಚರಣೆ ಮಾಡ್ತೀವಿ. ಸಂದೀಪ್ ಸಾಲ್ಯನ್, V4 ನ್ಯೂಸ್, ಬಂಟ್ವಾಳ.